ನವೆಂಬರ್ 19ರಂದು ತೆರೆಕಂಡ ಗರುಡ ಗಮನ ವೃಷಭವಾಹನ ಚಿತ್ರಕ್ಕೆ ರಾಜ್ಯದಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಒಂದೆಡೆ ಗರುಡನ ಆರ್ಭಟಕ್ಕೆ ಪಾರವೇ ಇಲ್ಲದಂತಾದರೆ ಇತ್ತ ಗಾಂಧಿನಗರದ ಅಭಿನಯ ಮೀನ್ ಥಿಯೇಟರ್ನಲ್ಲಿ ಚಿತ್ರಕ್ಕೆ ಕಳಪೆ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಟಿಕೆಟ್ಗೆ ಯಾವುದೇ ಕ್ಯೂ ಇಲ್ಲ. ಬೆರಳೆಣಿಕೆಯ ಪ್ರೇಕ್ಷಕರನ್ನು ಬಿಟ್ರೆ ಜನರಂತೂ ಇಲ್ವೇ ಇಲ್ಲ. ಇದು ಗಾಂಧಿನಗರದ ಅಭಿನಯ ಮೀನ್ ಥಿಯೇಟರ್ನ ಇಂದಿನ ಚಿತ್ರಣ. ಹೀಗಾಗಿ ಇಲ್ಲಿ ಗರುಡನನ್ನು ಕಿಕ್ಔಟ್ ಮಾಡಿ ನಾಳೆಯಿಂದ ಸತ್ಯಮೇವ ಜಯತೆ ಚಿತ್ರವನ್ನು ಪ್ರದರ್ಶನ ಮಾಡಲಾಗ್ತಿದೆ. ಹೌದು, ಇದು ಪಕ್ಕಾ ಹಿಂದಿ ಸೆಂಟರ್. ಅದೆಂಥದ್ದೇ ಹಿಂದಿ ಚಿತ್ರಗಳು ರಿಲೀಸ್ ಆದರೂ ಗಾಂಧಿನಗರದ ಅಭಿನಯ ಮೀನ್ ಥಿಯೇಟರ್ನ ಪರದೆಯಲ್ಲಿ ರಾರಾಜಿಸುತ್ತೆ. ಹೀಗಾಗಿಯೇ ಇಲ್ಲಿ ಗರುಡ ಗಮನಕ್ಕೆ ಕೋಕ್ ನೀಡಿ ಸತ್ಯಮೇವ ಜಯತೆ ಚಿತ್ರಕ್ಕೆ ಮಣೆ ಹಾಕಲಾಗಿದೆ. ಇನ್ನು ಗರುಡ ಗಮನ ಚಿತ್ರಕ್ಕೆ ಅಭಿನಯದಲ್ಲಿ ಅಷ್ಟೇನು ರೆಸ್ಪಾನ್ಸ್ ಇಲ್ವೇ ಇಲ್ಲ. ಇದಕ್ಕೆ ಕಾರಣ ಚಿತ್ರವಲ್ಲ, ಚಿತ್ರಮಂದಿರ. ಅದೆಷ್ಟೋ ಮಂದಿಗೆ ಅಭಿನಯ ಅನ್ನೋ ಚಿತ್ರಮಂದಿರ ಇದೆ ಅನ್ನೋದೇ ಗೊತ್ತಿಲ್ಲ. ಮತ್ತೊಂದಿಷ್ಟು ಮಂದಿಗೆ ಚಿತ್ರಮಂದಿರದ ಹೆಸರು ಕೇಳಿದ್ರೂ ಅದು ಎಲ್ಲಿದೆ ಎನ್ನೋದೇ ಗೊತ್ತಿಲ್ಲ. ಒಂದು ಸಿನಿಮಾದ ಗೆಲುವಿನ ಹಿಂದೆ ಚಿತ್ರಮಂದಿರಗಳ ಪಾಲು ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಮೀನ್ ಥಿಯೇಟರ್ ವಿಚಾರದಲ್ಲಿ ಗರುಡ ಗಮನ ಚಿತ್ರತಂಡ ಎಡವಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.